ಸಂಕಲ್ಪ ಶಕ್ತಿ ಶ್ರೇಷ್ಠ ಯುವ ಶಕ್ತಿಯ ಸೇವೆ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಸ್ಪಂದನೀಯವಾಗಿದೆ. ಭಾರತದ ಅಂತಃಸತ್ವ ಸಹಿಷ್ಣುತೆ ಸ್ವಾಮೀಜಿಯ ಸಂಕಲ್ಪ ಶಕ್ತಿ ಸಾಕಾರವಾಗಿದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅವರು ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಚಂಡಿಕಾ ಯಾಗದ ಅಂಗವಾಗಿ ಮಾತೃಶ್ರೀ ವೇದಿಕೆಯಲ್ಲಿ ನಡೆದ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದರು. ಈ ಕಾರ್ಯಕರ್ತರಿಗೆ ಒಂದು ಅಭಿನಂದನೆ ಮಾಡೋದು. ಯುವಶಕ್ತಿ ಮಾತಾಡೋದು ಏನು ಮುರಣ ಎಡಿಟರ್ ಬತ್ತು ಪೋಯೆ ಅಂಬಿ ಎಡ್ತೊಂದು ಪತ್ತೊಂದು ಆ ಕೆಲಸ ಮಾತ್ರ ಮಲ್ತೊಂದಿತ್ತೇರತ್ತ ಅವು ಸೇವಾ ರೂಪದ ಅಪ್ಪೆನ ಸೇವೆಯನ್ನು ಮಲ್ತೊಂದಿತ್ತೇರತ್ತ ಆ ಯುವಶಕ್ತಿಗೆ ನನಗೆ ಅಭಿನಂದನೆ ಪಂಡೊಂದಿಲ್ಲ. ಒಳ್ಳೆ ಯುವಶಕ್ತಿ ಲಕ್ಕುಂತುನೆ ದೇಶದ ಬೆರಿ ಮುಳ್ಳುತ್ತು ಲೆಕ್ಕ ಅಂದ ಈಗ ಪಂಡ್ಬೇರು ಭಾರತದ ಅಂತಃಸತ್ವ ಯಾವುದು ಎಂದರೆ ಯುವಶಕ್ತಿ ಇಂದು ಬಂಡೇರು ಆರತೆಗೆ ಎಂಡ ಪಂಡ್ಬೇರು ಯುವ ವಾಹಿನಿಯೇ ಪರತೊಂದುಣ್ಣೆ ಕೆಲಡ ಅನ್ಕೊಂತೇರು. ಯುವ ವಾಹಿನಿ ನಿಜವಾದ ನೆನಳ ಒಂಜಿ ಪಜ್ಜ ದುಂಬುದೀಪ ಅನ್ನಾಂಡ ಭಾರತದ ಅಂತಃಸತ್ವ ಸಹಿಷ್ಣುತೆ ಎಂದು ಪಂಡೇರು. ಸಹಿಷ್ಣುತೆ ಎನಿಪಿನವು ಅಂತಃಸತ್ವ ಅವು ನಮ್ಮ ಒರಿದು ಬರೋದು. ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿ ಆಶೀರ್ವಚನ ನೀಡಿ ಉತ್ತಮ ಮನಸ್ಸಿನಿಂದ ನಡೆದಾಗ ಸಾಧನೆ ಮಾಡಲು ಸಾಧ್ಯ. ದೇವರನ್ನ ನಂಬಿ ಮುಂದಡಿಯಿಟ್ಟ ಕಾರ್ಯಕ್ಕೆ ಯಶಸ್ಸಾಗ್ತದೆ. ಸಂಸ್ಕಾರ ನೀಡುವ ಧಾರ್ಮಿಕ ಕೇಂದ್ರಗಳು ಇನ್ನಷ್ಟು ಬೆಳೆಯಬೇಕು ಎಂದು ಹೇಳಿದರು. ಜ್ಞಾನದ ಪ್ರವಾಹವನ್ನು ನಿರಂತರ ಹರಿಯುವಂತೆ ಮಾಡಬೇಕು. ನಾವೆಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತದೆ ಅಂತ ನಾವು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಇಲ್ಲಿಂದ ನಾವು ಅಲ್ಲಿಗೆ ಶ್ರಮಪಟ್ಟು ಹೋಗ್ತೇವೆ. ಅಲ್ಲಿ ಗಂಗಾ ಸ್ನಾನ ಮಾಡಿ ನಮ್ಮ ಅಂತಃಕರಣವನ್ನು ಬಹಿಷ್ಕರಣವನ್ನು ಶುದ್ಧೀಕರಿಸ್ತೇವೆ. ಆದರೆ ಅದೇ ಗಂಗೆಯಲ್ಲೇ ಇರುವಂತಹ ಮೀನು ಮೊಸಳೆಗೆ ಮೋಕ್ಷನೇ ಸಿಕ್ಕಿಲ್ಲ. ಯಾಕೆ ಅಂದರೆ ಅದರ ಮಹಿಮೆ ಮಹತ್ವವನ್ನು ಅದು ಅರ್ಥ ಮಾಡಿಕೊಂಡಿಲ್ಲ. ಆ ಸಾಮರ್ಥ್ಯ ಅದಕ್ಕಿಲ್ಲ. ನಮಗೆ ನಾವು ಯಾವುದರ ಮಹತ್ವವನ್ನು ಅರ್ಥ ಮಾಡಿಕೊಳ್ತೇವೋ ಆಗ ಅದರ ಮಹಿಮೆಯ ಪ್ರಭಾವ ನಮಗಾಗುತ್ತದೆ. ನಮ್ಮ ಒಳಗೆ ಒಳ್ಳೆಯ ವಿಚಾರಗಳು ನಿರಂತರ ಹರಿಯಬೇಕು. ಅದಕ್ಕೆ ಒಳ್ಳೆಯ ಪರಿಸರ ಬೇಕು. ಇಲ್ಲಿ ಅದನ್ನು ನಿರ್ಮಾಣ ಮಾಡುವ ಮೂಲಕ ದೊಡ್ಡದೊಂದು ಕೊಡುಗೆ ಕಣಿಯೂರು ಶ್ರೀಗಳು ಮಾಡಿದ್ದಾರೆ. ಕೊಂಡೇಪೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಸಂಸ್ಕೃತಿಯ ರಕ್ಷಣೆಯಲ್ಲಿ ಸ್ವಾಮೀಜಿಗಳ ಪಾತ್ರ ಅಪಾರ. ನಮ್ಮ ಹೃದಯದಲ್ಲಿ ಜ್ಞಾನದ ಪ್ರವಾಹ ನಿರಂತರವಾಗಿ ಹರಿಯಬೇಕು. ನಮ್ಮ ಅಂತಃಕರಣವನ್ನು ಶುದ್ಧೀಕರಿಸುವ ಕೆಲಸವಾಗಬೇಕು. ನಾವು ಯಾವುದರ ಮಹತ್ವ ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ಅದರ ಮಹಿಮೆ ತಿಳಿಯುತ್ತದೆ ಎಂದು ಹೇಳಿದರು. ಅಂತಿನ ಬೇತೆ ಬೇತೆ ರೀತಿಯ ಸಹಕಾರ ಕೊನಂಚಿನ ಬಂಧುಕುಲ ಸಹಕಾರ ಈ ಮೂಲ ಸಂಗಮ ಅದು ಇನ್ನು ಇಂಚಿನ ಕಾರ್ಯಕ್ರಮ ನಡಪರೆ ಸಾಧ್ಯ ಆತಂದು ಇಂದು ನಮ್ಮ ಒಂಜಿ ಕಾಲಡು ಸ್ವಾಮೀಜಿನ ಒಂಜಿ ಪಾತ್ರ ಉಂಡು. ನಮ್ಮ ದೇಶಡು ರೆಡ್ಲ ಬೋಡು ಒಂಜಿ ಕೃಷಿ ಪರಂಪರೆ ಸಂಸ್ಕೃತಿ ಒಂಜಿ ಋಷಿ ಸಂಸ್ಕೃತಿ. ಯಾನು ಭೂಮಿ ಇತ್ತೆಲ್ಲ ಕೃಷಿಗೆ ಹೋಗಿ ಯಾನು ಋಷಿ ಸಂಸ್ಕೃತಿನ ಬತ್ತೊಂಡೆ ದಾಯ ಪಣ್ಣಾಗ ಕೃಷಿ ಸಂಸ್ಕೃತಿ ವರ್ಷ ಮಲ್ತೊಂದು ಆ ಕೆರಿಗೆ ದಾಲ ಇಜ್ಜಿ ಬರ್ಸ ಬತ್ತಿಜಿ ನಾವು ಪೊತ್ತುದು ಪೋಕೊಂಡು ಇಂದೊಂದು ಋಷಿ ಸಂಸ್ಕೃತಿ ದುಂಬು ಪೋಲ ಅಂದ್ರೆ ಆ ಭಗವಂತನ ಪ್ರೇರಣೆ ಹಾಕೊಂಡು ಅಂಚೆ ಅದು ಋಷಿ ಸಂಸ್ಕೃತಿಗೆ ಯಾನು ನಿಖಿಲೆದುರುಳ್ಳೆ ಪೆನ್ನ ಒಂಜಿ ಕನ ಚಾಮುಂಡೇಶ್ವರಿ ಕ್ಷೇತ್ರ ಒಂಜಿ ಒವಾಳ ಒಂಜಿ ಶಾಸ್ತ್ರ ಪ್ರಕಾರದ ಆ ದೇವಾಲಯ ಆವಡು ಐನಿ ಯಾನು ಲೋಕಾರ್ಪಣೆ ಮಲ್ಪಡು ಆ ಮೂಲಕವಾದ ನನ್ನ ಒರಿನಂಚಿನ ಸಮಾಜಗೊಂಜಿ ಶ್ರದ್ಧಾ ಕೇಂದ್ರ ಆವಡು. ಕುಕ್ಕಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಧರ್ಮದರ್ಶಿ ಶ್ರೀಕೃಷ್ಣ ಗುರೂಜಿ ಅವರು ಮಾತನಾಡಿ, ಜೀವನ ಸಾರ್ಥಕ್ಯ ಪಡೆಯಲು ದೇವರ ಆರಾಧನೆ ಮುಖ್ಯ. ನಮ್ಮ ಜೀವನ ಪುಷ್ಪದಂತಿರಬೇಕು. ಕ್ಷೇತ್ರ ಬೆಳಗುವುದರೊಂದಿಗೆ ಧರ್ಮ ಬೆಳಗಲಿ ಎಂದು ಹೇಳಿದರು. ಮಧ್ಯದ ನಮ್ಮ ಜೀವನ ಈ ಜೀವನ ಇಂಚಬೋಡು ಪಣದಣ ಇಂಚಬೋಡು ಇಂಚ ಮನುಷ್ಯರ ಧರ್ಮ ಭೂಮಿದ ಮಿತ್ತು ಪುಟ್ಟಿಕ ನಮ್ಮ ಜೀವನ ಸಾರ್ಥಕ ಆವಡನಾಡ ಧಾರ್ಮಿಕ ಅಂಚನೆ ಶ್ರದ್ಧೆ ಭಕ್ತಿ ನಿಷ್ಠೆಡು ದೈವಾರಾಧನೆ ಮಾತ್ರ ದೇವರಾರಾಧನೆ ಮಲ್ತೊಂದು ಗುರು ಭಕ್ತಿಗೆ ನಮ್ಮ ಜೀವನ ಮಲ್ತಂಡ ನಮ್ಮ ಜೀವನ ಸಾರ್ಥಕ ಆಪಡು. ಮನುಷ್ಯರಿಗೆ ನಮಕ್ ಪವಿತ್ರವಾದ ಸೊತ್ತುಲು ಬಂಡ ಮೂಜಿ ಅಪ್ಪೆ ಅಮ್ಮೆ ಗುರು ಮೇಕಲು ಮೂಜಿ ಜನ ನಮಕ್ ದೇವೇರನ್ನು ತೋಜಾವನೆ ಅವ ಮಗ ಅವು ದೇವೇರು ಅಕ್ಲಿಗೆ ನಮ್ಮ ತೆರೆ ತಗ್ಗ ಒಂದು ಶ್ರದ್ಧಾಭಕ್ತಿ ದಿತ್ತಂದ ಅಕ್ಲಿಗೆ ನಮ್ಮ ಧನ್ಯರಾದ ದಿತ್ತಂದ ನಮ್ಮ ಜೀವನ ಸಾರ್ಥಕ
ಒಂದು ಎಲ್ಲಿಯ ಉದಾಹರಣೆ ಕೊಂಡು ಮುಗಿಪೆ ದಯಪಂಡ ಚಂಡಿಕಾಯಾಗ ತನ್ನದಾತ ನಮ್ಮ ಸ್ವಾಮಿನ ಕೊಳ್ಳಿರು ಅಂಚನೆ ವಿದ್ವಾನ ಬಾರಿ ಪೊಲ್ಲಾಗ ಪಂಡದಾಯರು ಅಂಡ್ ಒಂದು ಎಲ್ಲಿಯ ವಿಷಯ ನಿಗ ಕೊಡೋಲ್ಪೆ ನಮ್ಮ ಮನುಷ್ಯನ ಜೀವನ ಒಂದು ಪೂತ ಲೆಕ್ಕ ಬೋಡಿಗೆ ಪೂ ಇಂಚ ಪಂಡದಾಡ ನಮ್ಮ ಇಲ್ಲದ ಬಾಕಲ್ಡ್ ಗುಲ್ಪುಗ ಅರಳು ಮೊಗ್ಗೆ ಅದು ಅರಳು ಮುಂದೆ ಬರ್ಕೊಂಡು ಬಂದಾಗ ಪರಿಮಳ ಕೋರ್ಕೊಂಡು ಜತೆಟ್ಟು ನಮ್ಮ ಪೂರ ತೂದು ಖುಷಿ ಪಡೆಪ ಆ ಪೂವೇಶೋಕ ಅರಳೊಂದು ಉಂಡೊಂದು ಆ ಪೂನು ಕೊಯ್ದು ನಮ್ಮ ದೇವರನ್ನ ಪಾದ ಕೊಡೋದು ಮುಡಿಕ ದೀಪ. ಬಳಂತುಕುಡಿ ರಾಂಭಟ್ ಧಾರ್ಮಿಕ ಉಪನ್ಯಾಸ ನೀಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಆನೆಯಾಲ ಮಂಟಮೆ ವಹಿಸಿದ್ರು. ಕ್ಷೇತ್ರದಲ್ಲಿ ಬೆಳಿಗ್ಗೆ ಚಂಡಿಕಾ ಯಾಗ ಪ್ರಾರಂಭಗೊಂಡು ಮಧ್ಯಾಹ್ನ ಪೂರ್ಣಾಹುತಿ ನಡೆಯಿತು. ಬಳಿಕ ಸುಹಾಸಿನಿ ಪೂಜೆ, ಮಹಾಪೂಜೆ, ಮಂತ್ರಾಕ್ಷತೆ, ಪ್ರಸಾದ ವಿತರಣೆ, ಬಳಿಕ ಅನ್ನ ಸಂತರ್ಪಣೆ ನಡೆಯಿತು. ರಾತ್ರಿ ಮಹಾಪೂಜೆ, ಪ್ರಸಾದ ವಿತರಣೆ ನಡೆದು ಅನ್ನ ಸಂತರ್ಪಣೆ ನಡೆಯಿತು. ಕುದ್ರೋಳಿ ಶ್ರೀ ಗೋಕರ್ಣಾಧೀಶ್ವರ ಕ್ಷೇತ್ರದ ಕಾರ್ಯದರ್ಶಿ ಪದ್ಮರಾಜ್, ರಾಮಚಾಲು ಬ್ರಹ್ಮ ಬೈದರ್ಕಳ ಗರಡಿ ಆಡಳಿತ ಮುಕ್ತೇಶ್ವರ ಸಂಜೀವ ಪೂಜಾರಿ ಕೂರೇಲು, ಪೂರ್ಣಿಯ ಉದ್ಯಮಿ ಅರವಿಂದ್ ರೈ ಅರ್ಪಿಣಿಗುತ್ತು, ಬಿಜೆಪಿ ಬಂಟ್ವಾಳ ಕ್ಷೇತ್ರ ಸಮಿತಿ ಅಧ್ಯಕ್ಷ ದೇವಪ್ಪ ಪೂಜಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರರ ವಿವಿಧ ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ಮೆಲ್ಕಾರ್, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಪಿ ಲಿಂಗಪ್ಪ ಗೌಡ ಪನಿಯಡ್ಕ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಜಯಂತ್ ನಡುಬೇಲು, ಕಾರ್ಯಾಧ್ಯಕ್ಷ ನಾರಾಯಣ್ ಭಟ್, ಚಾಮುಂಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ, ಆನೆಯಾಲಗುತ್ತು ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.